ಮಳೆಗಾಲ ಬಂತೆಂದ್ರೆ ಹಚ್ಚ ಹಸಿರ ನಡುವೆ ಕಪ್ಪೆಗಳ ಜಿಗಿದಾಟವು ಮಾಮೂಲಿ. ಆದರೆ ಇದೀಗ ಹಳದಿ ಬಣ್ಣದ ಕಪ್ಪೆಗಳು ಗಮನ ಸೆಳೆಯುತ್ತಿದೆ. ಈ ಹಳದಿ ಕಪ್ಪೆಗಳ ಓಡಾಟ ಸ್ಥಳೀಯರನ್ನ ಬೆರಗು ಮೂಡಿಸಿದ್ದು, ಹೂಡೆಯ ಸಾಲಿಹತ್ ಶಾಲಾ ಮೈದಾನದಲ್ಲಿ ಈ ಹಳದಿ ಕಪ್ಪೆ ವೈಚಿತ್ರ್ಯ ಕಂಡು ಬಂದಿದೆ. ಇಂಡಿಯನ್ ಬುಲ್ ಫ್ರಾಗ್ ಪ್ರಭೇದಕ್ಕೆ ಸೇರಿದ ಗಂಡು ಕಪ್ಪೆಗಳು ಮಳೆಗಾಲದಲ್ಲಿ ತಮ್ಮ ಚರ್ಮವನ್ನ ಹಳದಿ ಬಣ್ಣಕ್ಕೆ ಬದಲಾಯಿಸುವುದು ಸಾಮಾನ್ಯ ಪ್ರಕ್ರಿಯೆ. ಸಂತಾನೋಭಿವೃದ್ಧಿಗಾಗಿ ಗಂಡು ಕಪ್ಪೆ ಹೆಣ್ಣು ಕಪ್ಪೆಯನ್ನ ಆಕರ್ಷಣೆ ಮಾಡುವ ವಿಧಾನ ಇದು ಎನ್ನಲಾಗ್ತಿದೆ. ಹೆಣ್ಣು ಕಪ್ಪೆಗಳು ಕಂದು ಹಾಗೂ ಬೂದು ಬಣ್ಣದಿಂದ ಇದ್ರೆ ಹಾರ್ಮೋನ್ ಬದಲಾವಣೆಯಾಗಿ ಗಂಡು ಕಪ್ಪೆಗಳು ಸಂಪೂರ್ಣ ಹಳದಿ. ಹೆಣ್ಣು ಕಪ್ಪೆಗಳಿಗೆ ಆಯ್ಕೆಯ ಗೊಂದಲ ಮೂಡಿಸಲು ಗುಂಪು ಗುಂಪಾಗಿ ಗಂಡು ಕಪ್ಪೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದು ಕಪ್ಪೆ ಲೋಕದ ವೈಚಿತ್ರ್ಯ ಅಂತಾರೆ ಸಂಶೋಧಕರ ತಂಡ.